الحمد لله رب العالمين. اللهم صل على اللهم انزل البركة والصحة والعافية على صاحب هذه التجارة. اللهم بارك له، اللهم بارك له. اللهم احفظ هذه التجارة من كل مسقط ومن مكروه يا ارحم الراحمين. اللهم بارك لهم، اللهم بارك في كسبهم ومعاملاتهم وتجاراتهم، واصرف عنا وعنهم كل بلية ومصيبة يا ارحم الراحمين. الله تعالى വിശ്രമിച്ചുണ്ട് കുടുംബത്തുമായിട്ട് അള്ളാഹുത്തേക്കും അവരുടെ കച്ചവടത്തിലും വിശ്രമത്തിലും അള്ളാഹുബന്ധത്തിലും അവരുടെ ഭാര്യമാർക്കും മക്കൾക്കും ഇവിടെ ഒരുമിച്ച് കൂടിയ എല്ലാവർക്കും നമ്മളിൽ നിന്ന് മരിച്ചുപോയവരുണ്ട് ആമീൻ. اللهم صل على سيدنا محمد وعلى آل سيدنا محمد وبارك وسلم عليه وعلى آله وصحبه أجمعين. اللهم بارك لنا في جميع أمورنا لا سيما في لقائنا يا رب العالمين. اللهم بارك لنا في تجارتنا يا رب العالمين بحق سيدنا محمد صلى الله عليه وسلم وبحق آل سيدنا محمد صلى الله عليه وسلم وفي حق هذا الشهر الشريف الأمين يا رب العالمين. اللهم إنا
وحب حبيبك سيدنا محمد صلى الله عليه وسلم وحب جميع الأنبياء والأولياء والعلماء والشهداء والصديقين والصالحين يا رب العالمين. اللهم اجعلنا من الفائزين اللهم اجعلنا من الفائزين اللهم اجعلنا من الفائزين بميلاد النبي صلى الله عليه وسلم. اللهم اجعلنا من الفائزين بأهل بيت رسول الله صلى الله عليه وسلم. اللهم اجعلنا من الفائزين بآثار النبي صلى الله عليه وسلم. اللهم يا من بيده مفاتيح الخير كله وإليه يرجع الأمر كله يا فتاه يا فتاه يا فتاه يا عليم. اللهم افتح لنا أبواب الخير وأبواب البركة وأبواب الرزق وأبواب التجارة فينا وفي مكاننا هذا يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. HS Steel and Furniture Zone ಎಂಬ ಈ ವುಡ್ ಆ್ಯಂಡ್ ಫರ್ನಿಚರ್ನ ಶೋರೂಮನ್ನು ಇವತ್ತು ನಮ್ಮೆಲ್ಲರ ಇಡೀ ಇಂಡಿಯಕ್ಕೆಲ್ಲ ಇಡೀ ವರ್ಲ್ಡಿಗೆ ಇರುವಂಥ ನಮ್ಮ ಗ್ರ್ಯಾಂಡ್ ಮುಫ್ತಿ ಶೇಖುನ AP ಉಸ್ತಾದವರು ಅವರ ಉಭಯ ಹಸ್ತದಿಂದ ಅವರ ದುಆದೊಂದಿಗೆ ಇನ್ಶಾ ಅಲ್ಲಾ ಇವತ್ತು 12 ಗಂಟೆಗೆ ಉದ್ಘಾಟನೆಗೊಂಡಿತು. ಇನ್ಶಾ ಅಲ್ಲಾ ಎಲ್ಲ ದೊಡ್ಡ ವಿಷಯ ಅದುವೇ. ನಮಗೆ ಅರ್ಜೆಂಟಲ್ಲಿ ಅವರು ಸಿಕ್ಕಿದಂಥದ್ದು ತುಂಬ ಭಾಗ್ಯ ಅಂತ ಹೇಳುವ ಈ ಒಂದು ಶೋರೂಮನ್ನು ಬಂದು ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಹಾಗೂ ಈ ಶೋರೂಮಿನಲ್ಲಿ ಮಾಡುವಂಥ ವ್ಯವಹಾರಕ್ಕೆ ತಾವೆಲ್ಲರೂ ಬಂದು ತಮ್ಮೊಂದಿಗೆ ಸಹಕರಿಸಿ ತಾವು ತಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ನಿಮಗೆ ಬೇಕಾಗುವ ರೀತಿಯ ಎಲ್ಲ ಪೀಠೋಪಕರಣಗಳು ನಮ್ಮ ಸ್ವಂತ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಅದಲ್ಲದೆ ಇನ್ಶಾ ಅಲ್ಲಾ ಒಂದು ವಾರದ ನಂತರ ಬಜಾಜ್ ಹಾಗೂ HDFC ಇವರ ಫೈನಾನ್ಸಿನವರ ಇದು ಟೈಅಪ್ ಆಗ್ತದೆ. ಅದರಲ್ಲೂ ಕೂಡ ನಿಮಗೆ ಒದಗಿಸುವಂತಹ ಒಂದು ಯೋಜನೆ ನಾವು ಮಾಡಿದ್ದೇವೆ. ತಾವೆಲ್ಲರೂ ತಮ್ಮೊಂದಿಗೆ ಸಹಕರಿಸಿದರೆ ಸಹಕರಿಸ್ತೇವೆ. ನಾವು ಇಬ್ಬರು ಪಾರ್ಟ್ನರ್ ಆಗಿ ಹೋಗಿದಂತಹ ಒಂದು ಸಮಸ್ಯೆಯಾಗಿದೆ. ಇದರ ಮೈನ್ ಅಲ್ ಮದೀನಾ ಫರ್ನಿಚರ್ ಅಂತ ಹೇಳಿ ಮಿಯಾಪುರದಲ್ಲಿ ಅದರಲ್ಲಿ ವರ್ಕ್ಶಾಪ್ ಇದೆ. ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಒದಗಿಸಿಕೊಡುವಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆಯಾಗಿದೆ ನಮ್ಮದು. ಇದರೊಂದು ಬ್ರ್ಯಾಂಚು ಇನ್ಶಾ ಅಲ್ಲಾ ಇವತ್ತು ಕರ್ನಾಟಕದ ಮಂಗಳೂರಿನ ನಾಟಕಲ್ನಲ್ಲಿ ಚಿಪ್ಲಾಪದನೆಂಬಲ್ಲಿ ಇವತ್ತೊಂದು ಉದ್ಘಾಟನೆಗೊಂಡಿದೆ. ತಾವೆಲ್ಲರೂ ತಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಂಡು ಮುಖಂಡರಾಗಿರುವಂಥ ಬಶೀರ್ ಮತ್ತು ಅಬುಬಕ್ಕರ್ ಇವತ್ತು ಬಹುಶಃ ನಾಟಕಲ್ ಪ್ರದೇಶದಲ್ಲಿ HH ಫರ್ನಿಚರ್ ಆ್ಯಂಡ್ ಸ್ಟೀಲ್ ಝೋನ್ ಎಂಬ ಸಂಸ್ಥೆ ಪ್ರಾರಂಭ ಮಾಡಿದ ಅತ್ಯಂತ ಸಂತೋಷ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಜಿಲ್ಲಾ ಪಂಚಾಯತ್ ಮಮತಾ ಗಟ್ಟಿರವರು ಮತ್ತು ನಮ್ಮ ಹಿರಿಯ ಮುಖಂಡರಾದ ಬೊಲ್ಯ ನಾರಾಯಣ ಶೆಟ್ಟಿರವರು, ದೇವಾನಂದ ಶೆಟ್ಟಿರವರು ಮತ್ತು ನಮ್ಮ ಇವರ ನಮ್ಮ ಗ್ರಾಮ ಪಂಚಾಯತ್ನ ಮುರಳಿ ಶೆಟ್ಟಿರವರು ಇನ್ನಿತ್ತೆಲ್ಲವೂ ಕೂಡ ಇವತ್ತು ಉಪಸ್ಥಿತರಿದ್ದು, ಅವಾಗ ನಮ್ಮ ಪತ್ರಕರ್ತ ಮಿತ್ರರ ಮುಖಂಡರಾಗಿರುವಂಥ ನಮ್ಮ ಬಶೀರ್ ಕಲ್ಕಟ್ಟ ಇನ್ನಿತ್ತೆಲ್ಲ ನಾವು ಸೇರಿದ್ದೇವೆ. ಯಾಕಂತ ಹೇಳಿದರೆ ಯುವಕರಾಗಿರುವಂಥ ಬಶೀರ್ ಹಾಗೂ ನಮ್ಮ ಅಬೂಬಕರ್ ಅವರು ಈ ಒಂದು ಸಂಸ್ಥೆ ಮಾಡೋ ಮೂಲಕ ಈ ಸುತ್ತಮುತ್ತಲಿನ ಸರ್ವ ಜನರಿಗೂ ಕೂಡ ಉತ್ತಮವಾದ ಇವತ್ತು ಆ ಫರ್ನಿಚರ್ನ ಏನು ಜನರ ಅಪೇಕ್ಷೆ ಇದೆ ಅದಕ್ಕೆ ಅನುಗುಣವಾಗಿ ತಮ್ಮ ಫರ್ನಿಚರ್ ಒದಗಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಎರಡನೇದು ಏನಂತ ಹೇಳಿದರೆ ಯುವಕರು ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ಒಗ್ಗೂಡಿಕೊಂಡು ಹಿರಿಯರ ಮತ್ತು ಉಲೇಮಾಗಳ ಆಶೀರ್ವಾದ ಪಡೆದುಕೊಂಡು ಈ ರೀತಿಯ ವ್ಯಾಪಾರ ಪ್ರಾರಂಭ ಮಾಡುವ ಮೂಲಕ ಎಲ್ಲ ಯುವ ಜನಾಂಗಕ್ಕೆ ದೊಡ್ಡೊಂದು ಪ್ರೇರಣೆ ಶಕ್ತಿಯಾಗಿದ್ದಾರೆ. ಆದ ಕಾರಣ ಇವತ್ತು ಬಹುಶಃ ಕಮ್ಲ್ ಉಲೇಮಾ AP ಉಸ್ತಾದವರು ಇದನ್ನು ಇವತ್ತು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಎಲ್ಲ ಉಲೇಮಾಗಳ ದುಆ ಇವರಿಗಿದೆ. ನಾವೆಲ್ಲರೂ ಕೂಡ ಸಹಕರಿಸ್ತೇವೆ. ಅತ್ಯುತ್ತಮವಾಗಿ ಜನರ ಅಪೇಕ್ಷೆಗೆ ಅನುಗುಣವಾಗಿ ಸರ್ವರು ಕೂಡ ಪ್ರೀತಿಗೆ ಪಾತ್ರರಾಗಿ HH ಸ್ಟೀಲ್ ಆ್ಯಂಡ್ ಫರ್ನಿಚರ್ ಝೋನ್ ಅತ್ಯಂತ ಹೆಸರಾದಂಥ ಒಂದು ಸಂಸ್ಥೆಯಾಗಿ ಹಲವಾರು ಬ್ರಾಂಚ್ಗಳ ಮುಂದಿನ ಪ್ರಾರಂಭಿಸಿದಂತೇಳಿ ನಾವೆಲ್ಲ ಪ್ರಾರ್ಥಿಸ್ತೇವೆ. ಬಹುಶಃ ನಿಮಗೆ ಶುಭ ಸಲ್ಲಿಸ್ತೇವೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.